ಕಡಬ ತಾಲೂಕಿನ ಕೊಯ್ಲ ಗ್ರಾಮದ ಮರ್ವದಗುರಿ ಎಂಬಲಿನ ಬಡ ಮಹಿಳೆ ಲಲಿತಾ ಅವರ ಕುಟುಂಬಕ್ಕೆ ಕೊಯ್ಲ ಶಾಕ್ಯಪುರದ ಸಂಜೀವಿನಿ ಮಿತ್ರ ವೃಂದ ಹಾಗೂ ಶಾಕ್ಯಪುರ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಭದ್ರವಾದ ಸೂರು ಒದಗಿಸಿದೆ. ವಾಸಿಸಲು ಸರಿಯಾದ ಮನೆ ಇಲ್ಲದೆ ಹಲವಾರು ವರ್ಷಗಳಿಂದ ಟಾರ್ಪಾಲು ಹಾಕಿದ ಗುಡಿಸಲಿನಲ್ಲಿ ದಯನೀಯ ಸ್ಥಿತಿಯಲ್ಲಿ ಜೀವನ ಸಾಗಿಸ್ತಾ ಇದ್ದ ಲಲಿತಾ ಅವರ ಕುಟುಂಬದ ಸಂಕಷ್ಟದ ಬಗ್ಗೆ ವರ್ಷದ ಹಿಂದೆ ಸುದ್ದಿ ಬಿಡುಗಡೆ ಪತ್ರಿಕೆ ಹಾಗೂ ಸುದ್ದಿ ನ್ಯೂಸ್ ಚಾನೆಲ್ನಲ್ಲಿ ವರದಿ ಪ್ರಸಾರಗೊಂಡಿತ್ತು. ಇದರ ಫಲಶ್ರುತಿ ಎನ್ನುವಂತೆ ಬೆಂಗಳೂರಿನ ವ್ಯಕ್ತಿಯೋರ್ವರು ಮನೆ ನಿರ್ಮಿಸಿಕೊಡುವ ಭರವಸೆ ನೀಡಿದ್ರು. ಆದರೆ ಅದು ಈಡೇರಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಶಾಕ್ಯಪುರ ಸಂಜೀವಿನಿ ಮಿತ್ರ ವೃಂದದ ಸದಸ್ಯರು ದಾನಿಗಳನ್ನು ಸಂಪರ್ಕಿಸಿ ಬೇಕಾದ ಸಾಮಗ್ರಿಗಳನ್ನು ತರಿಸಿಕೊಂಡು 1 ವರ್ಷದ ಒಳಗೆ 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಂದರವಾದ ಮನೆ ನಿರ್ಮಿಸಿಕೊಟ್ಟಿದ್ದಾರೆ. ನೂತನ ಮನೆ ಸಂಜೀವಿನಿ ನಿಲಯದ ಗೃಹ ಪ್ರವೇಶ ಹಾಗೂ ಮನೆ ಹಸ್ತಾಂತರ ಕಾರ್ಯಕ್ರಮ ಆಗಸ್ಟ್ 20ರಂದು ನಡೆಯಿತು. ಲಲಿತಾ ಅವರಿಗೆ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯ ಸೂರ್ಯನಾರಾಯಣ ಭಟ್ ಅವರು ನೂತನ ಮನೆಯ ಕೀ ಹಸ್ತಾಂತರ ಮಾಡಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಊರಿನ ಬಡ ಮಹಿಳೆಯ ಸಂಕಷ್ಟ ಅರಿತ ಸಂಜೀವಿನಿ ಮಿತ್ರ ವೃಂದದ ತರುಣರೆಲ್ಲರೂ ಕೂಡ ಸೇರಿಕೊಂಡು ಮನೆ ನಿರ್ಮಾಣ ಮಾಡಿಕೊಟ್ಟಿರುವ ಕೆಲಸ ಇತರರಿಗೆ ಪ್ರೇರಣೆಯಾಗಲಿ ಎಂದರು. ಸಂಜೀವಿನಿ ಮಿತ್ರ ವೃಂದ ಮತ್ತು ನಿಮ್ಮದು ಶಾಖೇಪುರ ಇಲ್ಲಿಯ ಒಂದು ಸತ್ಯನಾರಾಯಣ ಪೂಜಾ ಸಮಿತಿಯವರು ಒಟ್ಟು ಸೇರಿಕೊಂಡು ಹಿಂದೂ ಸಮಾಜದ ಕೆಲವು ಹುಡುಗರ ಜೊತೆ ಸೇರಿಕೊಂಡು ಅವರಿಗೆ ಸಿಕ್ಕಿದಂತಹ ಪ್ರೇರಣೆ, ಏನೋ ನಾವು ಸಮಾಜಕ್ಕೆ ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ಆ ತುಡಿತ ಇತ್ತಲ್ಲ, ಅದು ಇವತ್ತು ಈ ಮನೆಯ ರೂಪದಲ್ಲಿ ಸಾಕಾರ ಆಗಿರುವಂಥದ್ದು. ಸಂಜೀವಿನಿ ಅಂತ ಪಾಪ ಅವರು ತಾಯಿ ಮತ್ತು ಮಗಳು ಮಾತ್ರ ಇರುವಂಥದ್ದು ಈ ಮನೆಯಲ್ಲಿ. ಅವರ ಇಡೀ ಜೀವಿತದಲ್ಲಿ ಅವರಿಗೆ ಮನೆ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಆಗ್ತದ ಇಲ್ವಾ? ಈ ಹುಡುಗರಿಗೆಲ್ಲ ಅನ್ನಿಸಿತು ನಾವೇನೋ ಮಾಡಬೇಕು ಅಂತ. ಜೊತೆ ಸೇರಿ ಇವತ್ತೊಂದು ಸುಂದರವಾದ, ನಿಜವಾಗಿ ಸುಂದರಂ ಗೇಹಂ ಅಂತ ಇರುವಂಥ ಸುಂದರವಾದ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇವರು ಮಾಡಿರುವಂತಹ, ಇಲ್ಲಿಯ ಯುವಕರು ಮಾಡಿರುವಂತಹ ಕೆಲಸ ಏನಿದೆ, ಇದು ಉಳಿದ ಸಮಾಜದವರಿಗೂ ಪ್ರೇರಣೆ ಆಗಲಿ. ಇದರಿಂದಾಗಿ ಸಮಾಜದಲ್ಲಿ ಯಾವುದು ನಮ್ಮ ಜೊತೆಯಲ್ಲಿ ಯಾರು ಕಷ್ಟದಲ್ಲಿ ಇರ್ತಾರೆ, ನಮ್ಮ ಅಕ್ಕಪಕ್ಕದಲ್ಲಿ, ಅವರಿಗೆ ಸಹಾಯ ಮಾಡುವಂಥದ್ದೇ ನಿಜವಾದ ಜೀವನದ ಸಾರ್ಥಕತೆ. ಇಂತಹ ಕೆಲಸಗಳ ಮುಖಾಂತರವಾಗಿ ಮತ್ತೆ ಹಿಂದೂ ಸಮಾಜ ನಾವು ಕಟ್ಟುವ ಕೆಲಸ ಆಗಲಿ, ಅದಕ್ಕೆ ಇದು ಪ್ರೇರಣೆ ಆಗಲಿ ಅಂತ ಹಾರೈಸ್ತೀವಿ. ಮುಖ್ಯ ಅತಿಥಿಯಾಗಿದ್ದ ಹಿಂದೂ ಸಂಘಟನೆಗಳ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಮಾತನಾಡಿ, ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವ ಕೆಲಸವನ್ನ ಸಂಜೀವಿನಿ ಮಿತ್ರ ವೃಂದ ಮಾಡಿದೆ. ಇದೊಂದು ಮಾದರಿ ಹಾಗೂ ಇತರರಿಗೆ ಪ್ರೇರಣಾದಾಯಕ ಕೆಲಸ ಎಂದರು. ಸಂಜೀವಿನಿ ಮಿತ್ರ ವೃಂದ ಮತ್ತು ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಶಾಖಾಪುರ ಇವರ ನೇತೃತ್ವದಲ್ಲಿ ಇವತ್ತು ನೂತನವಾಗಿರ್ತಕ್ಕಂಥ ಸಂಜೀವಿನಿ ಮನೆಯ ಹಸ್ತಾಂತರ ಮತ್ತು ಗೃಹ ಪ್ರವೇಶದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಒಂದು ಸಮಾಜಕ್ಕೆ ಯುವಕರು ಯಾವ ರೀತಿಯಾಗಿ ಇರಬೇಕು ಮತ್ತು ಯಾವ ಕಲ್ಪನೆಯ ಆಧಾರದಲ್ಲಿ ತಮ್ಮ ಜೀವನವನ್ನು ಈ ಸಮಾಜದ ಜೊತೆಗೆ ಜೋಡಿಸಿಕೊಳ್ಬೇಕು ಅನ್ನತಕ್ಕಂಥ ಆಶಯ ಇವತ್ತಿನ ಈ ಗೃಹ ಪ್ರವೇಶ ಸಮಾರಂಭದ ಮುಖಾಂತರ ನಮಗೆಲ್ಲ ಕಾಣ್ತಾ ಇದೆ. ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡತಕ್ಕಂಥ, ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬದುಕಿನ ಜೊತೆಯೂ ಕೂಡ ನಾವೆಲ್ಲರ ಇದ್ದೇವೆ ಅನ್ನತಕ್ಕಂಥ ಸಂದೇಶವನ್ನು ಈ ಮಿತ್ರವೃಂದ ಮತ್ತು ಸತ್ಯನಾರಾಯಣ ಪೂಜಾ ಸಮಿತಿಯವರು ಮಾಡಿದ್ದಾರೆ. ಅವರಿಗೆ ಭಗವಂತ ಉತ್ತರೋತ್ತರ ಶ್ರೇಯಸ್ಸು ಅಭಿವೃದ್ಧಿಯನ್ನು ಕರುಣಿಸಲಿ ಮತ್ತು ಈ ಮನೆಯಲ್ಲಿ ವಾಸ ಮಾಡತಕ್ಕಂಥ ತಾಯಿಗೆ 100 ವರ್ಷಗಳ ಕಾಲ ಸುಖ ಜೀವನ ಪ್ರಾಪ್ತವಾಗಲಿ ಅನ್ನುವಂಥ ಆಶಯದ ಜೊತೆಗೆ ಇವತ್ತಿನ ಈ ಸುಂದರವಾಗಿರ್ತಕ್ಕಂಥ ಸಂಜೀವಿನಿ ಮನೆಯ ಲೋಕಾರ್ಪಣೆಗೊಂಡಿದೆ. ಈ ಮನೆಯಲ್ಲಿ ಒಳ್ಳೆಯ ಜೀವನವನ್ನು ಮಾಡತಕ್ಕಂಥ ಯೋಗ ಭಾಗ್ಯ ಭಗವಂತ ಆ ತಾಯಿಗೆ ಕರುಣಿಸಲಿ ಅಂತಕ್ಕಂಥ ಆಶಯದ ಜೊತೆಗೆ ಈ ಯುವಕರ ಕಾರ್ಯಕ್ಕೆ ನಾವು ಶುಭ ಹಾರೈಸ್ತಾ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಕೊಯ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹರ್ಷಿತ್, ಉಪಾಧ್ಯಕ್ಷೆ ಕಮಲಾಕ್ಷಿ ಪಾಚಳಿಕೆ, ಹಿರೇಬಂಡಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಾವತಿ ನೆಹರು ತೋಟ, ಮನೆಯ ಒಡತಿ ಲಲಿತಾ, ಸೋಮೇಶ್ ಕೇಪುಳು, ಹಿರೇಬಂಡಾಡಿ ಹಾಗೂ ಕೊಯ್ಲ ಗ್ರಾಮ ಪಂಚಾಯತ್ನ ಸದಸ್ಯರು, ಗ್ರಾಮಸ್ಥರು, ಸಂಜೀವಿನಿ ಮಿತ್ರ ವೃಂದದ ಸದಸ್ಯರು ಉಪಸ್ಥಿತರಿದ್ದರು. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.